ಅಪರಾಧ ಪ್ರಕರಣಗಳನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರಷ್ಟೇ ಪ್ರಮುಖವಾಗಿ ಕೆಲಸ ನಿರ್ವಹಿಸೋದು. ನಾಯಿಗಳು ಅಂದ್ರೆ ತಪ್ಪಲ್ಲ. ಯಾವುದೇ ಕ್ರಿಮಿನಲ್ ಕೃತ್ಯಗಳು ನಡೆದಾಕ್ಷಣ ಅದರ ಸುಳಿವು ಹಿಡಿಯಲು ಶ್ವಾನಗಳನ್ನು ಕರೆತಂದು ತನಿಖೆ ಆರಂಭಿಸಲಾಗುತ್ತೆ. ಹಲವು ಪ್ರಕರಣಗಳಲ್ಲಿ ನಾಯಿಗಳು ಆರೋಪಿಗಳ ಸುಳಿವನ್ನ ಕೊಟ್ಟು ಪ್ರಕರಣ ಭೇದಿಸಿದ ಅದೆಷ್ಟೋ ನಿದರ್ಶನಗಳು ಇದ್ದಾವೆ. ಹೀಗಾಗಿ ಪೊಲೀಸ್ ಇಲಾಖೆಯಲ್ಲಿ ಪ್ರತ್ಯೇಕ ಡಾಗ್ ಸ್ಕ್ವಾಡ್ ಕೂಡ ಇದ್ದಾವೆ. ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಸಂದರ್ಭದಲ್ಲಿ ಬಂದೋಬಸ್ತ್ ನಡೆಸಲು ಮುಂದಾದ ಸಂದರ್ಭದಲ್ಲಿ 2 ಬೀದಿ ನಾಯಿಗಳು ಇವರ ಬಳಿಗೆ ಬಂದು ಪ್ರೀತಿ ತೋರಿಸ್ತಾ ಇರುವ ವಿಡಿಯೋ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಕದ್ರಿ ಪೊಲೀಸ್ ಠಾಣೆಯ ಬಳಿ ಇರುವ 2 ಬೀದಿ ನಾಯಿಗಳು ಪೊಲೀಸ್ ಆಯುಕ್ತರನ್ನ ಕಂಡು ಅವರ ಬಳಿಗೆ ಬಂದು ಬಾಲ ಅಲ್ಲಾಡಿಸಿವೆ. ಅಷ್ಟೇ ಅಲ್ಲದೆ 2 ಕೈಗಳನ್ನ ಮೇಲಕ್ಕೆ ಎತ್ತಿ ಆಯುಕ್ತರಿಗೆ ಪ್ರೀತಿಯನ್ನ ತೋರಿಸಿವೆ. ಕಮಿಷನರ್ ಕೂಡ ಆ ನಾಯಿಗಳ ಮೈದಡವಿ ಪ್ರೀತಿಯನ್ನ ತೋರಿಸಿದ್ದಾರೆ.